ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆಯನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮನೆ ಮಂದಿ ಪಾಲೆಮರ ರಸ ಕುಡಿಯುವ ಮೂಲಕ ಹಬ್ಬದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿದ್ರು. ಸಾವಿರಾರು ಔಷಧಿ ಗುಣವಿರುವ ಪಾಲೆಮರ ರಸ ಕುಡಿಯೋದ್ರಿಂದ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಎಂಬ ನಂಬಿಕೆ ತುಳುನಾಡಿನಲ್ಲಿದ್ದು, ಸಾರ್ವಜನಿಕರಿಗೂ ಹಂಚುವ ಮೂಲಕ ಸರ್ವಧರ್ಮೀಯತೆಯನ್ನ ಮೆರೆದ್ರು. ತುಳುನಾಡಿನಲ್ಲಿ ಒಂದು ವಿಶೇಷ ಸಂಪ್ರದಾಯವಿದೆ. ಸೂರ್ಯೋದಯಕ್ಕೆ ಮೊದಲು ಹಾಲೆಮರದ ತೊಗಟೆ ತೆಗೆದು ಕಲ್ಲಿನಿಂದ ಜಜ್ಜಿ ರಸವನ್ನ ತೆಗೆದು ಮೊದಲು ದೇವರ ಮುಂದೆ ಇರಿಸಿ ನಂತರ ಮನೆ ಮಂದಿಯೆಲ್ಲ ಖಾಲಿ ಹೊಟ್ಟೆಗೆ ಸೇವಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಕಾರಿಂಜ ಸೇರಿದಂತೆ ಉಡುಪಿ ಜಿಲ್ಲೆಯಲ್ಲೂ ಆಟಿ ಅಮಾವಾಸ್ಯೆಯನ್ನ ಆಚರಿಸಲಾಯಿತು. ಈ ಮಾಸದಲ್ಲಿ ಆಟಿ ಕಳಂಜ ದೈವ ಅಮಾವಾಸ್ಯೆಯಂದು ಅನೇಕ ಔಷಧಿ ಗುಣಗಳನ್ನು ತಂದು ಮರದಲ್ಲಿ ಇರಿಸುತ್ತೆ. ಈ ಮರದ ರಸ ತುಂಬಾ ಕಹಿಯಾಗಿದ್ದು, ಯಾರು ಇದನ್ನ ನಂಬಿಕೆಯಿಂದ ಸೇವಿಸುತ್ತಾರೋ ಅವರು ವರ್ಷಪೂರ್ತಿ ಆರೋಗ್ಯವಾಗಿರ್ತಾರೆ. ಸರ್ವರೋಗ ನಿವಾರಕ ಔಷಧಿ ಗುಣ ಸಮೃದ್ಧವಾಗಿರುವ ಇದರಿಂದ ಹೊಟ್ಟೆ ನೋವು, ಅತಿಸಾರ, ಸಂಧಿ ನೋವು, ಮಲೇರಿಯಾ, ಜ್ವರ, ಸ್ತ್ರೀರೋಗ, ಹುಣ್ಣು ನಿವಾರಣೆಯಾಗುತ್ತೆ. ಆಯುರ್ವೇದದ ಅಂಶ ಜಿಂಗಿ ತಿಚ್ಚಿನ ಆಟಿದ ಅಮಾವಾಸ್ಯದಲ್ಲಿ ಪರಿಪೂರ್ಣ ಮದ್ದದ ರಸ ಇತ್ತಿನ ಮರ ಬಣ್ಣಗ ಪಾಲೆ ತೆಗೆದು ಆಯ್ತಾ, ಪಾಲೆಯಿಂದ ಕೆತ್ತೆಗೆತ್ತದು ರಸಗೆತ್ತದು ಓಮ ಇತ್ಯಾದಿ ಮತ್ತು ಸೇರ್ಪಡೆ ಮಾಡ್ತದೆ. ಆರೋಗ್ಯದ ಇಂಚಿನ ಕಾಯಿಲೆ ಎತ್ತನ್ನು ತೋಜಿಂದ ಅಥವಾ ವಿಷದಲ್ಲ ಬ್ಯಾಕ್ಟೀರಿಯಾ ಬಂಜಿದೆ ನಂಜಿ ಜಿಂಜಿದೆ ಅಂತಂದಲ್ಲ ಈ ಮರದು ಗುರು ತೋಜಿಂದ ಜೋಕುಲಿ ಹಿಡಿದು ವೃದ್ಧಾಪ್ಯ ಮುಟ್ಟದ ಜನಪಣಿಗಳ ಕೆಟ್ಟು ಪರಿಪೂರ್ಣವಾದಲ ಪರಿಹಾರ ಆಪುಡು ಬಂಚಿನ ಹಿರಿಯರ ನಂಬಿಕೆಲ್ಲ ಸಂಶೋಧನಾತ್ಮಕವಾದಲ ತಿರಿದಿತ್ತಲ ವಿಚಾರದೇನು ಮಾತೆರ ಅನುಕರಣೆ ಮಲ್ತೊಂದುತ್ತೆ ಅನುಷ್ಠಾನಕ್ಕೂ ಜನರಿಗೆ ಸಾರ್ವಜನಿಕವಾದ ವಿತರಣೆ ಮಲ್ಪಂಚಿನ ಕಾರ್ಯಕ್ರಮ ಎಂದು ಮಲ್ತೊಂದಿಲ್ಲ ಮತ್ತು ಜೋಕುಲು ಮಾತಾಯ್ತ ಸದುಪಯೋಗ ಮಲ್ಪೇರು.